ನಮಸ್ಕಾರ ವೀಕ್ಷಕರೇ. ಶ್ರೀ ಕ್ಷೇತ್ರ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿಯ ಜಾತ್ರೆ ಮಹೋತ್ಸವ 14ರಿಂದ 18ರ ತನಕ ನಡೆಯುತ್ತದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ವ್ಲಾಗ್ಸ್. ವೀಕ್ಷಕರೇ, ನಮ್ಮ ತಲಪಾಡಿ ಜಾತ್ರೆ ಪ್ರಾರಂಭವಾಗಿದೆ. ಇವತ್ತಿನಿಂದ ಶುರು. ಇವತ್ತು ನಮಗೆ ದೇವಸ್ಥಾನದಲ್ಲೆಲ್ಲ ಸ್ವಲ್ಪ ಕೆಲಸ ಉಂಟು, ಚಿನ್ನ ಬೆಳ್ಳಿ ಎಲ್ಲ ತೊಳಿಲಿಕ್ಕೆ. ಹಾಗೆ ನಾವು ಬೇಗವೇ ಬಂದಿದೆ ಬೆಳಿಗ್ಗೆನೆ. ಹಾಗೆ ನೋಡಿ ವೀಕ್ಷಕರೇ, ಈ ವ್ಲಾಗು ಪೂರ್ತಿಯಾಗಿ ನೋಡಿ. ಹೊಸಬ್ರು ಯಾರಾದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನಾದರೆ ಹೇಳಿಕ್ಕಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ನೋಡಿ ವೀಕ್ಷಕರೇ. ನಾವು ಇವಾಗ ದೇವಸ್ಥಾನದ ಒಳಗಡೆ ಬಂದೆವು. ಈಗ ಜನ ಅಷ್ಟೇನಿಲ್ಲ. ಈಗ ಬೆಳಿಗ್ಗೆಂದು 9 ಗಂಟೆಯ ಸಮಯ ಆಗಿದೆ. ಇನ್ನೆಲ್ಲ ಜನ ಬರಬೇಕಷ್ಟೇ. ನಾವೊಂದು ದೇವರಿಗೊಂದು ನಮಸ್ಕಾರ ಮಾಡಿ ಮತ್ತೆ ನಮ್ಮ ಕೆಲಸ ಪ್ರಾರಂಭ ಮಾಡೋದು. ನೋಡಿ, ಇಲ್ಲಿ ಮಹಾನ್ ಕೂಡ ದೇವರ ವಿಗ್ರಹ ತೊಳಿತಾ ಇದ್ದಾನೆ, ವೀರಭದ್ರನದ್ದು. ನಾವೆಲ್ಲ ಇದು ತೊಳಿತಿರೋದು ಮಧ್ಯಾಹ್ನ ಪೂಜೆಗೆ ರೆಡಿ ಆಗಬೇಕಂತ. ಹಾಗೆ ಬೇಗ ಬೇಕೆಲ್ಲ ತೊಳೆದಾಗಬೇಕೀಗ. ಹಾಗೆ ನಾವೊಂದು 4-5 ಜನ ಇದ್ದೀವಿ. ಹಾಂ, ಈಗ ಇಲ್ಲಿ ತಾಳಮದ್ದಲೆ ಉಂಟಂತೆ. ಹಾಗೆಲ್ಲ ರೆಡಿ ಆಗ್ತಾ ಉಂಟು. ನೋಡಿ, ಹೆಂಗಸರಲ್ಲಿ ಇಲ್ಲಿ ಅಂಗಳಕ್ಕೆ ಸೆಗಣಿ ಗುಡಿಸ್ತಿದ್ದಾರೆ ರಥದ ಹತ್ತಿರ ಎದುರು ಕಡೆ. ಮಹಾಗಣಪತಿ ದೇವರ ಸುಗಿಪುರ ಈ ಕಾರ್ಯಕ್ರಮ ಆರಂಭವಾಗುವುದಿಲ್ಲ. ವಿಘ್ನ ನಿವಾರಕ ಗಣಪತಿನ ಸುಗಿಪುರಕ್ಕೂ ಇದೇ ಕಾರ್ಯಕ್ರಮ धिपतिभ्यां नमः.
ನೋಡಿ ಇಲ್ಲೆಲ್ಲ ರೈಲು ಬಂಡಿ ಮತ್ತು ದೋಣಿ ಮತ್ತು ತಿರುಗುವಂಥದ್ದೆಲ್ಲ ಬಂದಿದೆ. ಇದೀಗ ಒಂದು 2 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾ ಉಂಟು ನಮ್ಮ ಇಲ್ಲಿಯ ಜಾತ್ರೆಗೆ. ನೋಡಿ ಸಂತೆಗಳೆಲ್ಲ ಬಂದಿದೆ. ಇವತ್ತು ರಾತ್ರಿ ತುದಿ ಮರ ಇರಲಿಕ್ಕೆ, ಆದ ನಂತರ ಜಾತ್ರೆ ಪ್ರಾರಂಭ. ಕಂಚಿಲ ದೀಪ ಎಲ್ಲ ಉಂಟು ಇವತ್ತೇ ಅದು. ನೋಡಿ ಇದು ನಮ್ಮ ಕೆರೆ ಪೂಜೆ ಆಗುವ ಒಂದು ಇದು ನೋಡಿ ಇಲ್ಲಿ ಕೆರೆ ಕಾಣ್ತಾ ಉಂಟು. ಇದು ನಾಳೆಲ್ಲ ನಾಡಿದ್ದು ಕೆರೆ ಪೂಜೆ. ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಫೈಟಿಂಗ್ ಎಲ್ಲ ಕೊಟ್ಟಾಗಿದೆ ನೋಡ್ಬೋದು. ನೋಡಿ ಕೆರೆಯಲ್ಲಿ ನೀರೆಲ್ಲ ಯಾವ ಥರ ಕಾಣ್ತಾ ಉಂಟು. ಈ ಬೇಸಿಗೆಗಾಲದಲ್ಲಿ ಕೂಡ ನೀರು ಈ ಸರ್ತಿ ಮೇಲೇನುಂಟು, ಇಲ್ಲದ್ರೆ ಇದರಲ್ಲಿ ನೀರು ಕಡಿಮೆ ಆಗ್ತದೆ. ಈ ಸಲ ನೀರು ಕಡಿಮೆ ಆಗಲಿಲ್ಲ. ನೋಡಿ ಇದು ಜ್ಞಾನಗಂಗಾ ಮಂಟಪ. ಇಲ್ಲಿ ನಮ್ಮ ಕೆರೆ ಪೂಜೆ ಆಗೋದು ರಾತ್ರಿ ಸಮಯದಲ್ಲಿ. ಶಿವನ ಅರ್ಧಾಂಗಿಯಾದ್ದರಿಂದ ಪಾರ್ವತಿಗೆ ಶರ್ವಾಣಿ ಎನ್ನುವಂತಹ ಹೆಸರು. ಇದೀಗ ನಾನು ಬಾಲಿಯನ್ನು ಕೊಂತೇನೆ, ಆಗ ಸುಗ್ರೀವ ಒಂದು ಮಾತು ಕೊಟ್ಟಾಗಿ, ಒಂದು ವೇಳೆ ಕೊಂದರೆ ತಾಳೆ ಮೊದಲೇ ಆಗ್ತಾನೆ ಉಂಟು ಯೋಗ. ಈಗ ಸ್ವಲ್ಪ ಹೊತ್ತಲ್ಲಿ ಪೂಜೆ ಶುರುವಾಗ್ತದೆ. ನೋಡಿ ಪೂಜೆ ಪ್ರಾರಂಭವಾಗಿದೆ. ಬಳಿ ಕೂಡ ಆಯಿತು, ದೇವರ ಬಳಿ ಕೂಡ ಒಳಗೆ ಹೋಗಿ ಆಯಿತು. ಇನ್ನು ನಾವು ಮನೆಗೆ ಹೊರಡೋದು ಅಂತೇಳಿ